ವಿಧಾನ ಪರಿಷತ್ನ ಹಾಲಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ತಕ್ಷಣವೇ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ನೀಡಬೇಕೆಂದು ವಿಧಾನ ಪರಿಷತ್ನ ಸದಸ್ಯ ಪ್ರತಾಪ್ ನಾಯಕ್ ಆಗ್ರಹಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನ ಪರಿಷತ್ನ ಇತ್ತೀಚಿನ ಘಟನೆಯ ಬಗ್ಗೆ ಕರ್ನಾಟಕ ಜನತೆ ಕ್ಷಮೆ ಕೋರುತ್ತೇನೆ. ವಿಧಾನಸಭೆಗೆ ಮಾರ್ಗದರ್ಶನ ನೀಡುವ ವಿಧಾನ ಪರಿಷತ್ನ ಘನತೆ ಗೌರವವನ್ನ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕಾಗಿದೆ ಎಂದು ಅವರು ಹೇಳಿದರು. ಇನ್ನು ಕಾಂಗ್ರೆಸ್ ಪಕ್ಷದ ಶಾಸಕರು ನಡೆದುಕೊಂಡ ರೀತಿ ಅಹಿತಕರ ಬೆಳವಣಿಗೆಗೆ ಕಾರಣವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಹಾಲಿ ಸಭಾಪತಿ ತಮ್ಮ ಹುದ್ದೆಗೆ ತಕ್ಷಣವೇ ರಾಜೀನಾಮೆಯನ್ನ ನೀಡಬೇಕೆಂದು ಆಗ್ರಹಿಸಿದರು. ವಿಧಾನ ಪರಿಷತ್ತಿನ ಸದಸ್ಯರುಗಳು ಅವಿಶ್ವಾಸವನ್ನ ಸಭಾಪತಿಯ ಸ್ಥಾನಕ್ಕೆ ಕೊಟ್ಟ ತಕ್ಷಣವೇ ನಮ್ಮ ಊರಿನವರೇ ಆದಂತಹ ಕರಾವಳಿ ಭಾಗದವರೇ ಆದಂತಹ ಸಾತ್ವಿಕ ರಾಜಕಾರಣಿ, ನಾವು ಅದರಲ್ಲಿ ಪುನಃ ಎರಡು ಮಾತಾಡೋದಿಲ್ಲ, ಹಿರಿಯರು, ಅನುಭವಸ್ಥರು, ಅವರು ತಕ್ಷಣ ತಾನು ರಾಜೀನಾಮೆ ಕೊಡುವ ಇಚ್ಛೆಯನ್ನು ವ್ಯಕ್ತಪಡಿಸಿರುವುದನ್ನು ತಾವು ಗಮನಿಸಿರಬಹುದು. ಅಧಿಕೃತವಾಗಿ ಹೇಳದೇ ಇದ್ದರೂ ಬಲ್ಲ ಮೂಲಗಳಿಂದ ಅವರ ಭಾವನೆಗಳನ್ನು ಅವರು ವ್ಯಕ್ತಪಡಿಸಿದರು. ಬಹುಶಃ ಸಭಾಪತಿ ಸ್ಥಾನವನ್ನು ತನ್ನ ಪಕ್ಷದ ರಾಜಕೀಯಕ್ಕೋಸ್ಕರ ಅಥವಾ ಪಕ್ಷದ ಹತಾಶೆಯನ್ನು ಅಥವಾ ಪಕ್ಷದ ಕೋಪವನ್ನು ಈಗ ಇರುವ ಸರ್ಕಾರದ ಮೇಲೆ ವ್ಯಕ್ತಪಡಿಸುವ ದೃಷ್ಟಿಯಲ್ಲಿ ಯಾವ ಸಭಾಪತಿ ಸ್ಥಾನದ ಗೌರವ ಇದೆ ಅದನ್ನು ಪಕ್ಷ ರಾಜಕೀಯಕ್ಕೆ ಉಪಯೋಗಿಸಿದಂತಹ ಏನು ಆರೋಪವನ್ನು ತೆಗೆದುಕೊಳ್ಳುವುದಿದ್ದರೆ ಅದನ್ನು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯರು ತೆಕ್ಕೊಳ್ಳೇಬೇಕು ಅಂತ ಹೇಳುವಂಥದ್ದು ನಮ್ಮ ಮುಖ್ಯ ಅನಿಸಿಕೆ. ಮಂಗಳೂರು ತಾಲೂಕನ್ನ ಕೇಂದ್ರವಾಗಿರಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನೋಡಲ್ ಜಿಲ್ಲೆಯಾಗಿ ಅಭಿವೃದ್ಧಿಪಡಿಸಲು ಕಾರ್ಯಯೋಜನೆ ರೂಪಿಸಲು ಆಯ್ಕೆ ಮಾಡಿಕೊಂಡಿರುವುದಾಗಿ ಪ್ರತಾಪ್ ನಾಯಕ್ ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಕಟ್ಟಡದಲ್ಲಿ ಕಚೇರಿಯನ್ನ ಆರಂಭಿಸಲಾಗಿದೆ. ಪ್ರತಿ ಶುಕ್ರವಾರ ಈ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ತಾನು ಲಭ್ಯವಿರುವುದಾಗಿ ಹೇಳಿದರು. ಈ ವೇಳೆ ರಾಜ್ಯ ವಕ್ತಾರ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಬಿಜೆಪಿ ಮುಖಂಡ ವಿಜಯಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು. ನಮಗೆ ಒಂದು ತಾಲೂಕನ್ನು ನೋಡಲ್ ತಾಲೂಕಾಗಿ ತೆಗೆದುಕೊಳ್ಳುವ ಅವಕಾಶ ಇದೆ ಮತ್ತು ಜಿಲ್ಲೆಯನ್ನು ನೋಡಲ್ ಅಂತ ಹೇಳಿ ತಗೊಳ್ಬೇಕು. ಯಾಕೆಂದರೆ ನಾನು ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾದಂತಹ ವಿಧಾನ ಪರಿಷತ್ ಸದಸ್ಯ ಆದ ಕಾರಣ ನನಗೆ ಕುರಿತಾಗಿ ಒಂದು ಕ್ಷೇತ್ರ ಅಂತ ಹೇಳುವಂಥದ್ದು ಇರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡಲ್ ಜಿಲ್ಲೆಯಾಗಿ ಮತ್ತು ಮಂಗಳೂರು ತಾಲೂಕನ್ನು ನೋಡಲ್ ತಾಲೂಕಾಗಿ ನಾನು ಸರ್ಕಾರಕ್ಕೆ ಬರೆದು ಅದು ನನಗೆ ಬಂದಿದೆ. ಅದನ್ನು ಈಗಾಗಲೇ DC ಅವರಿಗೆ ಅವರು ತಿಳಿಸಿದ್ದಾರೆ.